ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸಹಯೋಗದಿಂದ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಮತ್ತು ಅಧ್ಯಯನ ಕೇಂದ್ರ ಕುಂಜತ್ತೂರು ಇದರ ವತಿಯಿಂದ ಹಿರಿಯರ ನೆನಪು ಮತ್ತು ಯಕ್ಷಗಾನ ತಾಳಮದ್ದಲೆ ಕೂಟ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಆದಿತ್ಯವಾರ ಜರುಗಿತು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯ ಕೃಷ್ಣಪ್ಪ ಕಿನ್ಯ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಮಕ್ಕಳಲ್ಲಿ ಯಕ್ಷಗಾನವನ್ನು ಉಳಿಸಿ ಬೆಳೆಸಿ ಪಸರಿಸಬೇಕು ಎನ್ನುವ ಮುಖ್ಯ ಉದ್ದೇಶದೊಂದಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ನಿರಂತರ ಕಾರ್ಯನಿರ್ವಹಿಸುತ್ತಿದೆ. ಇದರ ಅಂಗವಾಗಿ ಅಲ್ಲಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರಗಳನ್ನು ನಡೆಸುತ್ತಿದ್ದು ಇದಕ್ಕೆ ಅನುದಾನವನ್ನು ಸಹ ಒದಗಿಸುತ್ತಿದೆ ಎಂದು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯ ಕೃಷ್ಣಪ್ಪ ಕಿನ್ಯ ಯಕ್ಷಗಾನ ಅಕಾಡೆಮಿಯಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿ ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಮತ್ತು ಅಧ್ಯಯನ ಕೇಂದ್ರದ ಕಾರ್ಯಕ್ರಮಗಳಿಗೆ ಮೆಚ್ಚುಗೆ ಸೂಚಿಸಿದರು. ಇದೀಗ 56ನೇ ವರ್ಷದಲ್ಲಿ ನಡೆಯುತ್ತಾ ಉಂಟು. 50ನೇ ಪ್ರಥಮ ವರ್ಷದಲ್ಲಿ ನಾನು 5ನೇ ಕ್ಲಾಸಲ್ಲಿ ಇದ್ದೇನೆ. ಪ್ರಥಮ ವರ್ಷದಲ್ಲಿ ಇಲ್ಲಿ ಒಬ್ಬರು ಬಹುಶಃ ಆಗ ಪಟ್ಲೇರ್ ಅಂತ ಇದ್ದದ್ದು ಯಾರೊಬ್ಬರು ಸಾಹೇಬರಿದ್ದರು. ಆ ಕಾಲದಲ್ಲಿ 55 ವರ್ಷಗಳ ಹಿಂದೆ ಅವರ ನೇತೃತ್ವದಲ್ಲಿ ಇಲ್ಲಿ ಅವರ ಸಹಕಾರದಿಂದ ನಮ್ಮ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ ಮುಖಾಂತರ ಇದೇ ಸ್ಥಳದಲ್ಲಿ ವಿದ್ಯುನ್ಮತಿ ಕಲ್ಯಾಣ ಎನ್ನುವಂತಹ ಪ್ರಸಂಗ ನಡೆದಿದೆ. ಹಾಗಿದ್ದರೆ ಗಣೇಶರು ಹೇಳಿದಾಗೆ 55 ವರ್ಷಗಳಿಂದಲೂ ಈ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಯಕ್ಷಗಾನ ನಡೆಯುತ್ತದೆ ಎನ್ನುವುದಕ್ಕೆ ಸಾಕ್ಷಿ. ಹಾಗೆ ಇಲ್ಲಿ ತುಂಬ ಅನೇಕ ಮಂದಿ ಕಲಾವಿದರು, ನಾನು ಕೂಡ ಇವರ ತಂಡದಲ್ಲಿ ಕೆಲವು ಬಾರಿ ಬಂದು ವೇಷ ಮಾಡಿದ್ದುಂಟು. ತುಂಬ ಸಲ ಬಂದು ವೇಷ ಮಾಡಿದ್ದೇನೆ. ಹಾಗೆ ಈ ಸಂಘವು ಇನ್ನು ಮುಂದಕ್ಕೂ ಅದಲ್ಲದೆ ಈಗ ಇತ್ತೀಚೆಗೆ ಯಕ್ಷಗಾನ ಅಧ್ಯಯನ ಕೇಂದ್ರ ಎನ್ನುವಂಥ ಮಕ್ಕಳ ತಂಡವನ್ನು ಕಟ್ಟಿ ಯಕ್ಷಗಾನ ನಾಟ್ಯ ತರಬೇತಿ ಯಕ್ಷಗಾನ ಅಭಿರುಚಿಯನ್ನು ಹುಟ್ಟಿಸ್ತಾ ಇದ್ದಾರೆ. ಇದು ನಮಗೆ ಮುಂದಕ್ಕೆ ಯಕ್ಷಗಾನ ಉಳಿವಿಗೆ ಒಂದು ದಾರಿ ಅಂತ ಹೇಳ್ಬೋದು. ಮಕ್ಕಳಲ್ಲಿ ಮಕ್ಕಳು ಯಕ್ಷಗಾನ ಕಲಿತು ಮಕ್ಕಳು ವೇಷ ಮಾಡಿದಾಗ ಈಗ ಒಂದು 20 ಮಕ್ಕಳಿದ್ದರೆ ಆ ಮನೆಯವರೊಂದು 40 ಮಂದಿ ನಮಗೆ ಪ್ರೇಕ್ಷಕರಾಗಿ ಸಿಗ್ತಾರೆ. ಹಾಗಾಗಿ ಮಕ್ಕಳಲ್ಲಿ ನಾವು ಯಕ್ಷಗಾನವನ್ನು ಹೆಚ್ಚಿಸಿದಾಗ ಪ್ರೇಕ್ಷಕರಿಗೆ ಹೆಚ್ಚಾಗುತ್ತದೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಎಂದು ಹೇಳುತ್ತೇನೆ. ಇತ್ತೀಚೆಗೆ ಅಗಲಿ ಹೋದ ಸಂಘದ ಹಿರಿಯ ಸದಸ್ಯ ಕಲಾವಿದ ಕೀರ್ತಿಶೇಷ ವೆಂಕಪ್ಪ ಪೂಜಾರಿ ಬಸ್ರಿಮಾರು ಇಲ್ಲಿ ಅನೇಕರಿಗೆ ಯಕ್ಷಗಾನ ಕಲಿಯಲು ಮತ್ತು ಯಕ್ಷಗಾನ ಕಲಾ ಸಂಘಟನೆಗಳನ್ನು ಮಾಡಲು ವೆಂಕಪ್ಪ ಪೂಜಾರಿ ಅವರು ಪ್ರೇರಣೆಯಾಗಿದ್ದರು ಎಂದು ನಿಟ್ಟೆ ಯೂನಿವರ್ಸಿಟಿ ಕಮ್ಯುನಿಕೇಷನ್ ಕಾಲೇಜಿನ ಗ್ರಂಥಪಾಲಕರು ದಾಮೋದರ್ ಶೆಟ್ಟಿ ಕುಂಜತ್ತೂರು ವೆಂಕಪ್ಪ ಪೂಜಾರಿ ಅವರ ವ್ಯಕ್ತಿತ್ವವನ್ನು ವಿವರಿಸಿ ಸಂಸ್ಮರಣಾ ಮಾತುಗಳನ್ನಾಡಿದರು. ಯಕ್ಷಗಾನದ ಆ ದಿವಸಗಳಲ್ಲಿ ಬಹಳ 50 ವರ್ಷಗಳ ಈಗ ನನಗೆ ಯಕ್ಷಗಾನ ನಾನೊಂದು ಅದಕ್ಕೆ ಸಂಪರ್ಕಕ್ಕೆ ಬಂದಂತಹ ಒಂದು 30-40 ವರ್ಷಗಳ ಹಿಂದಿನ ವಿಷಯಕ್ಕೆ ಹೋದುವಾಗ ಅದಕ್ಕಿಂತಲೂ ಮೊದಲು ಅವರು ಬಂದಿದ್ದಾರೆ ಯಕ್ಷಗಾನದಲ್ಲಿ. ಅವರು ಇಲ್ಲಿ ಈ ಪರಿಸರದಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಒಂದು ಪ್ರೇರೇಪಣೆಯಾಗಿದ್ದವರು, ವಿಶೇಷವಾಗಿ ಯಕ್ಷಗಾನಕ್ಕೆ. ಆ ಯಕ್ಷಗಾನದ ಪ್ರೇರೇಪಣೆ ಜೊತೆಗೆ ಬೇರೆ ಬೇರೆ ರಂಗಗಳಲ್ಲೂ ಅವರು ದುಡಿದಿದ್ದಾರೆ ಈ ದೇವಸ್ಥಾನದ ಪರಿಸರದಲ್ಲಿ. ಆ ಕಾಲಘಟ್ಟದಲ್ಲಿ ದೇವಸ್ಥಾನ ಅನ್ನುವಂಥದ್ದು ಈ ರೀತಿಯಾಗಿ ಇರಲಿಲ್ಲ. ಸಂಪೂರ್ಣವಾಗಿ ಜೀರ್ಣಾವಸ್ಥೆಯಲ್ಲಿದ್ದಂತಹ ದೇವಸ್ಥಾನ. ಇಲ್ಲಿ ಯಾವುದೇ ಸೌಲಭ್ಯಗಳಿರಲಿಲ್ಲ. ಕೇವಲ ಗರ್ಭಗುಡಿ ಮಾತ್ರ ಅಲ್ಲಿ ಇತ್ತು. ಅದು ಶಿಥಿಲವಾಗಿದ್ದಂತಹ ಒಂದು ಗರ್ಭಗುಡಿ. ಆ ಗರ್ಭಗುಡಿಯ ಹೊರಾಂಗಣದಲ್ಲಿ ಒಂದಷ್ಟು ಜಾಗಗಳಿತ್ತು. ಸುತ್ತಮುತ್ತಗಳು ಪೊದರುಗಳಿತ್ತು. ಅಲ್ಲೆಲ್ಲ ಪೊದರುಗಳು ಬೆಳೆದಲ್ಲಿ ಕೂತ್ಕೊಳ್ಳಿಕ್ಕೆ ಬಹಳ ಕಷ್ಟ ಇದ್ದಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಬಹುಶಃ ಒಂದು 40 ವರ್ಷಗಳ ಹಿಂದೆ ಆ ಸಂದರ್ಭದಲ್ಲಿ ಯಕ್ಷಗಾನದ ಅವರ ಒಂದು ಆ ಪ್ರೀತಿಯಿಂದಾಗಿ ಒಂದಷ್ಟು ಜನ ಇಲ್ಲಿ ಸೇರುವಂತಹ ಒಂದು ಅವಕಾಶಗಳು ಎಲ್ಲರಿಗೂ ಬಂತು. ಅವರ ಜೊತೆಗಿದ್ದಂತಹ ಆತ್ಮೀಯರಾಗಿರ್ತಕ್ಕಂತಹ ಪ್ರೀತಿಯ ಮೋಹನ್ ಚಕ್ರತೀರ್ಥವರಾಗಿರಲಿ ಅಥವಾ ದೂರದಿಂದ ಬಂದಂತಹ ಪಾವೂರಿಂದ ಬಂದಂತಹ ನಾರಾಯಣನ್ ಅವರೆಲ್ಲ ಮತ್ತೆ ಬಂದಿದ್ದು. ನಾರಾಯಣ ಶೆಟ್ಟಿಯವರು ಮತ್ತೊಬ್ಬರು ನಾರಾಯಣನ್ ಇದ್ದರು, ಇನ್ನೊಬ್ಬರು ಇದ್ದರು. ಹಾಗೆ ಒಂದು 2-3 ಜನ ಅವರು ಪಾವೂರಿಂದ ಬಂದವರು ಸ್ವಲ್ಪ ಆಮೇಲೆ ಬಂದಿದ್ದು. ಅದಕ್ಕಿಂತ ಮೊದಲು ಇವರು ಶುರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಕ್ಷಗಾನ ಎಲ್ಲ ನಾವು ಆರಂಭ ಮಾಡುವ ಹೊತ್ತಿನಲ್ಲಿ ನನಗೆ ಬಹುಶಃ ಒಂದು 10-15-20 ವರ್ಷದ ಒಂದು 18-20 ವರ್ಷದ ಒಂದು ನನ್ನ ಪ್ರಾಯ. ಆ ವಯಸ್ಸಿನಲ್ಲಿ ನನಗೆ ನನ್ನಲ್ಲಿ ಇದ್ದಂತಹ ಒಂದು ಯಕ್ಷಗಾನಕ್ಕಿದ್ದಂತಹ ಪ್ರೀತಿಯನ್ನು ಗುರುತಿಸಿಕೊಂಡು ಅದರಲ್ಲೂ ವಿಶೇಷವಾಗಿ
ಯಕ್ಷಗಾನದ ಭಾಗವತಿಕೆಯ ಬಗ್ಗೆ, ಯಕ್ಷಗಾನದ ಭಾಗವತಿಕೆ ಬಗ್ಗೆ ನಿನ್ನಲ್ಲಿ ಸಾಧ್ಯ ಉಂಟು ಅಂತೇಳಿ ಹೇಳಿ ನನ್ನನ್ನು ಪ್ರೇರೇಪಿಸಿ ಬೆನ್ನು ತಟ್ಟಿದವರು ಇಬ್ಬರು. ಅದರಲ್ಲಿ ಈ ಕುಂಜೋತೂರಿನಲ್ಲಿ ಹೇಳುವುದಿದ್ರೆ ಒಂದು ವೆಂಕಪ್ಪಣ್ಣ, ಮತ್ತೊಂದು ಮೋಹನಣ್ಣ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿ ಚಕ್ರತೀರ್ಥ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಕಾರ್ಯದರ್ಶಿ ಸತೀಶ್ ಕುಲಾಲ್ ಉಪಸ್ಥಿತರಿದ್ದರು. ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಮತ್ತು ಅಧ್ಯಯನ ಕೇಂದ್ರದ ಸಂಚಾಲಕ ಗಣೇಶ್ ಕುಂಜತ್ತೂರು ಸ್ವಾಗತಿಸಿ ಪ್ರಸ್ತಾವನೆಗೈದರು. ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮತ್ತು ಯಕ್ಷಗಾನಕ್ಕೂ ಒಂದು 50 ವರ್ಷದಕ್ಕಿಂತಲೂ ಹೆಚ್ಚಿನದಾದಂಥ ಸಂಬಂಧ. ಯಕ್ಷಗಾನವನ್ನು ಇಲ್ಲಿ ಉಳಿಸಿ, ಯಕ್ಷಗಾನವನ್ನು ಬೆಳೆಸಿ, ಇಲ್ಲಿ ವಾರದ ಕೂಟ ಇರಬಹುದು, ತಿಂಗಳ ಕೂಟ ಇರಬಹುದು, ಯಕ್ಷಗಾನ ಆಟ ಇರಬಹುದು. ಅದು ಉಪ್ಪಳ ಕೃಷ್ಣ ಮಾಸ್ಟರಿಂದ ತೊಡಗಿ ಪಾವೂರು ನಾರಾಯಣ ಶೆಟ್ಟಿಯ ಅಲ್ಲಿಯವರೆಗೂ ಯಕ್ಷಗಾನವನ್ನು ಇಲ್ಲಿ ಉಳಿಸಿದವರಿದ್ದಾರೆ. ಆ ಪೈಕಿ ಕಳೆದು ಹೋದವರು ಇದ್ದಾರೆ. ಯಕ್ಷಗಾನವನ್ನು ಇಲ್ಲಿ ಯಕ್ಷಗಾನದ ಕಾರ್ಯಕ್ರಮವನ್ನು ಮಾಡುತ್ತಾ ಒಂದು ಸಂದರ್ಭದಲ್ಲಿ ಇಲ್ಲಿ ಸಾಧಾರಣ ಒಂದು 25-30 ಮಂದಿ ಯಕ್ಷಗಾನ ಕಲಾವಿದರು ತಯಾರಾಗಿ ವೇಷ ಮಾಡಿ ರಂಗದಲ್ಲಿ ವೇಷ ಮಾಡಿ ಕುಣಿದವರಿದ್ದಾರೆ. ಅಂದರೆ ಕಾಲಕ್ರಮೇಣ ಒತ್ತಡಕ್ಕೆ ಸಿಲುಕಿ, ಯಾವುದೋ ಒಂದು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅವರೆಲ್ಲ ದೂರ ಆದದ್ದು ಉಂಟು. ಅದರಲ್ಲಿ ಅದನ್ನು ಉಳಿಸಿ, ಅದರಲ್ಲಿ ಹಾಗೆ ಅದನ್ನು ಉಳಿಸಿಕೊಂಡವರು ಈಗ ಸದ್ಯದ ಸ್ಥಿತಿಯಲ್ಲಿ ಇರುವುದು ಒಂದು ವಿಶ್ವನಾಥಣ್ಣ ಮತ್ತು ಮೋಹನ ಚಕ್ರತೀರ್ಥ ಮಾತ್ರ. ಆ ಒಂದು 50 ವರ್ಷದ ಬಳಿಕ ಅದನ್ನು ಉಳಿಸಿ ಈಗಲೂ ಅದೇ ನೆಲೆಯಲ್ಲೇ ಇರುವುದು ಮಾತ್ರ. ವಿಶ್ವನಾಥಣ್ಣನಿಗೆ, ಮೋಹನಣ್ಣನಿಗೆ ಈಗ ವಯೋಸಹಜವಾಗಿ ಅವರು ಮನೆಯಿಂದ ಹೊರಗೆ ಬರೋದಕ್ಕಾಗದಿದ್ದರಿಂದ, ಇಲ್ಲದಿದ್ದರೆ ಪ್ರತಿ ಕಾರ್ಯಕ್ರಮ ಆಗುವಾಗಲೂ ಅವರು ಇಲ್ಲಿಗೆ ಬರ್ತಾರೆ. ಇವತ್ತು ಬರ್ತೇನಂತ ಹೇಳಿದ್ದಾರೆ. ವಿಶ್ವನಾಥಣ್ಣನ ಮಾತ್ರ ನಮ್ಮೊಟ್ಟಿಗೆ ಹಾಗೆ ಉಳಿದಿದ್ದಾರೆ. ಪೊಸಕುರ ನಿರ್ದೇಶಕ ವಿದ್ಯಾಧರ್ ಶೆಟ್ಟಿ ನಿರೂಪಿಸಿದರು. ಕಾರ್ಯದರ್ಶಿ ರಮೇಶ್ ಎನ್ ಶೆಟ್ಟಿ ವಂದಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ರಾಜ್ಯ ಸೂಯಾಧ್ವರ ಯಕ್ಷಗಾನ ತಾಳಮದ್ದಲೆ ಕೂಟ ಜರುಗಿತು. ತಿಳಿದಂಥ ಈ ಎಲ್ಲ ವಿಚಾರವನ್ನು ಕಂಡ ಮೇಲೆ ಒಂದು ಸಲ ಇಂಥವನನ್ನು ಕಂಡು ಬರಬೇಕು ಅಂತ ಮನಸ್ಸಾಗಿ ಗಗನದಿಂದಿಳಿದೆ. ಗಗನದಲ್ಲಿ ಹೋಗುತ್ತಾ ಇರುವಾಗ ವರ್ತಮಾನ ಕಾಲ ಭವಿಷ್ಯತ್ತೇನು, ಭೂತಕಾಲ ಏನು ತಿಳಿದ ಕಾರಣವೆಲ್ಲ ಆ ಕಡೆಗೆ, ನಿನ್ನ ಕಡೆಗೆ ಬರಲಿಕ್ಕೆ ಮನಸ್ಸಾದ್ದು ನನಗೆ. 3 ಗಳಿಗೆಯಲ್ಲಿ ಇಡೀ ಪ್ರಪಂಚವನ್ನೇ ಸುತ್ತುವವರು ನೀವು ಇಲ್ಲಿಗೆ ಬಂದಿದ್ದೀರಿ ಎನ್ನುವಾಗ ಅದು ನಮ್ಮ ಸುಯೋಗ ಅಂತ ಭಾವಿಸಿಕೊಳ್ತೇನೆ. ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಎಲ್ಲ ಸಾಮಂತರ ಜೊತೆಯಲ್ಲಿ ಹೊತ್ತು ಈ ಇಂದ್ರಪ್ರಸ್ಥದಲ್ಲಿ ನೀನು ಪಟ್ಟವೇರಿದಂತ ಈ ವೈಭವವನ್ನು ಕಾಣಬೇಕು ಅಂತ ಬಂದಿದ್ದೇನೆ. ಆದರೂ ಇಂಥ ಧರ್ಮರಾಯನಿಗೆ, ಧರಣಿ ಪಾಲಕನಿಗೆ ಯಾವುದು ಕೊರತೆ ಇಲ್ಲದೆ ಉಳಿಬೇಕು ಎಂಬ ಆಸೆಯಿಂದ ಅದು ಒಮ್ಮೆ ಎಚ್ಚರಿಸಿ ಹೋಗೋಣ. ಇಲ್ಲಿ ಕೊರತೆ ಕಂಡಿರೆ ಸ್ವಾಮಿ? ಇಲ್ಲಿ ಯಾವ ರೀತಿಯ ಕೊರತೆಗಳಿಲ್ಲ, ಕೊರತೆಯನ್ನು ಹೇಳುವಂತಾಗಿಲ್ಲ ಕೊರತೆ. ಈಗ ಏನು ಭಾವ, ಏನು ನಿನ್ನ ಭಾವನೆ, ಏನು ನಿನ್ನ ಭಾವನೆ? ಗದೆಯನ್ನು ಸ್ವಲ್ಪ ಆಚೆ ಹಿಡಿ, ತಲೆಗೆ ತಾಗುತ್ತದೆ ಅದು. ಅಲ್ಲ, ಏನು ನಾವು ಯಾಗವನ್ನು ಕೈಗೊಳ್ಳಬೇಕು ಎಂಬುದಾಗಿ ನಮ್ಮ ಅಜ್ಜನಾದಂತಹ ಧರ್ಮರಾಯನು ನಿಶ್ಚಯವನ್ನು ಮಾಡಿದ್ದಾನೆ. ಈಗ ನೀನು ಅದು ಸಾಧ್ಯವಿಲ್ಲ, ಬೇಡ ಎಂಬುದಾಗಿ ಹೇಳುತ್ತಿದ್ದೇನೆ. ಸತ್ಯವನ್ನೇ ಹೇಳಿದ್ದು, ಸುಳ್ಳು ಎಲ್ಲಿ ಹೇಳಿದ್ದೇನೆ? ನೋಡು, ಈ ಭೀಮಸೇನನ ಕೈಯಲ್ಲಿರುವಂತಹ ಈ ರಜಾಕಾರಿ ಎಂಬಂತಹ ಈ ಇದ್ದಾರೆ. ಅಯ್ಯ ಹೇಳಿರೈ, ನಿಮಗಾವ ದೇಶ, ನೀವು ಎಲ್ಲಿಂದ ಬಂದವರು? ಕೆಲವು ಕಡೆಯಲ್ಲಿ ಕೆಲವು ದೇಶಾಚಾರ ಅಂತ ಉಂಟು. ಆ ದೇಶಾಚಾರಕ್ಕೆ ತಕ್ಕುದಾದ ರೀತಿಯಲ್ಲೇ ಒಂದು ಶಿಷ್ಟಾಚಾರ ಅಂತ ಉಂಟು. ನಾವು ಒಂದು ಕಡೆಯಿಂದ ಒಂದು 400 ಹೆಜ್ಜೆ ನಾವು ನಡೆದುಕೊಂಡು ಹೋದೆವು ಅಂತಾದರೆ ಇಲ್ಲಿದ್ದಂಥ ಆಚರಣೆ ಆ ಕಡೆಯಲ್ಲಿ ಇರುವುದಿಲ್ಲ. 400 ಹೆಜ್ಜೆಯನ್ನು ನಾವು ತಲುಪಿದವಾಗ ಅಲ್ಲಿರುವುದಿಲ್ಲ. ಇಲ್ಲಿಯ ಭಾಷೆಗೂ ಅಲ್ಲಿಯ ಭಾಷೆಗೂ ವ್ಯತ್ಯಾಸ ಉಂಟು. ಅವರು ಮಾತಾಡುವಂಥ ರೀತಿಗೆ ವ್ಯತ್ಯಾಸ ಇರುತ್ತದೆ. ಇಲ್ಲಿರುವಂಥ ಆಚರಣೆ ಅಲ್ಲಿ ಇರುವುದಿಲ್ಲ.
ಹಾಗಾದರೆ ಅಂಥ ಒಂದು ವಿಶೇಷವಾದಂಥ ಇಲ್ಲಿ ಇರದಿದ್ದಂಥ ಒಂದು ದೇಶ ಅದು ಯಾವುದು ಈ ಆಚರಣೆ ಇಲ್ಲದೇ ಇದ್ದಂಥದ್ದು? ಬಹುಶಃ ನಿಮ್ಮ ದೇಶದಲ್ಲಿ ಹೀಗೆ ಒಂದು ಸ್ನಾತಕವೃತವಾದಂಥ ದಾರಿಗಳು ಹೀಗೆ ಇರ್ತಾರೋ ಏನೋ ನನಗೆ ಗೊತ್ತಿಲ್ಲ. ನಿಮ್ಮ ಗೋತ್ರ ಯಾವುದು? ಕೆಲವರಿಗೆಲ್ಲ ಅದು ಸಮಸ್ಯೆ ಆಗುತ್ತದೆ ಗೋತ್ರ ಹೇಳಿದವಾಗ, ಗೊತ್ತಿರುವುದಿಲ್ಲ. ಪಾಪ ಬಾಲ್ಯದಲ್ಲಿ ಕೆಲವರು ಹೆಸರಿಡುವಾಗ ನಕ್ಷತ್ರ ಗೊತ್ತಿರುವುದಿಲ್ಲ, ಮತ್ತೆ ಒಟ್ಟು ಒಂದು ಹೆಸರು ಇಡುವುದು. ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರಕ್ಕೆ ಅನುಗುಣವಾದಂಥ ಒಂದು ಹೆಸರನ್ನು ಇಡುವುದಕ್ಕಾಗುತ್ತದೆ. ನಕ್ಷತ್ರ ಗೊತ್ತಿಲ್ಲ ಅಂತಾದರೆ ಮತ್ತೆಂತ ಮಾಡುವುದು? ಒಂದು ಹೆಸರು ಇಡುವುದು, ಮತ್ತೆ ಆ ಹೆಸರಿಗೆ ಯಾವ ನಕ್ಷತ್ರ ಹೊಂದುತ್ತದೆ ಅಂತ ಅದನ್ನು ನೋಡುವುದು. ಹಾಗೇನಾದರೂ ನಿಮಗೆ ಗೋತ್ರಕ್ಕಿದ್ರೆ ಒಂದು ಸೂತ್ರ ಅದು ಗೊತ್ತಿದ್ರೆ ಹೇಳ್ಬೋದು, ಗೊತ್ತಿಲ್ಲ ಅಂತ ಆದರೆ ನೀವು ಯಾವುದು ಹೇಳಿದರೂ ಆದೀತು, ಅದು ನನಗೆ ಗೊತ್ತಿಲ್ಲ ನಿಮ್ಮದು ಗೋತ್ರ ಅದೇ ಇಂಥದ್ದೇ ಅಂತ.